ಛತ್ತೀಸ್ಗಢದಲ್ಲಿ ಮತ್ತೆ ನಕ್ಸಲರ ಬೇಟೆ ನಡೆದಿದ್ದು 26 ಮಂದಿ ನಕ್ಸಲರನ್ನು ಎನ್ಕೌಂಟರ್ ಮಾಡಲಾಗಿದೆ. ಸಂಖ್ಯೆ 30 ಎಂದು ಕೂಡ ಕೆಲವು ಮಾಹಿತಿಗಳು ಹೊರಬಿದ್ದಿವೆ. ಎನ್ಕೌಂಟರ್ಗೆ ಸಿಕ್ಕಿದವರಲ್ಲಿ ಅವರೆಲ್ಲರ ದೀರ್ಘಕಾಲದ ನಾಯಕ ಬಸವರಾಜ್ ಸೇರಿದ್ದಾರೆ ಎಂದು ಕೂಡ ಕೆಲವು ಮೂಲಗಳು ಹೇಳಿವೆ. 1970ರಿಂದಲೂ ನಕ್ಸಲ್ ಚಟುವಟಿಕೆಯಲ್ಲಿ ಇರುವ ಬಸವರಾಜ್ ತಲೆಯ ಮೇಲೆ 1 ಕೋಟಿಯ ಬಹುಮಾನ ಘೋಷಿಸಲಾಗಿತ್ತು. ಸಿಪಿಐ ಮಾವೋವಾದಿ ಪ್ರಧಾನ ಕಾರ್ಯದರ್ಶಿಯಾದ ನಂಬಲ ಕೇಶವ್ ರಾವ್ ಅವರು ಬಸವರಾಜ್ ಎಂದೇ ಆ ವಲಯದಲ್ಲಿ ಖ್ಯಾತರಿದ್ದರು. ನಕ್ಸಲ್ ಬಸವರಾಜ್ ಅವರನ್ನ ಕೆಡವಲು ಆಂಧ್ರ, ಛತ್ತೀಸ್ಗಢ ಮತ್ತು ಮಹಾರಾಷ್ಟ್ರದ ಪೊಲೀಸರು ಬಹುಕಾಲ ಯತ್ನಿಸಿದ್ದಾರೆ. ಕೊನೆಗೆ ತಲೆಗೆ ಕೋಟಿ ಬಹುಮಾನವನ್ನು ಘೋಷಿಸಿದ್ದಾರೆ. 2018ರಲ್ಲಿ ನಿಷೇಧಿತ ಭಾರತೀಯ ಮಾವೋವಾದಿ ಕಮ್ಯುನಿಸ್ಟ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಬಸವರಾಜು ಆಯ್ಕೆಯಾಗಿದ್ದರು. ಅವರು 71 ವರ್ಷ ದಾಟಿದ ಅತಿ ಹಿರಿಯ ನಕ್ಸಲ್ ಕೂಡ ಹೌದು. ಉತ್ತಮ ಬಿಟೆಕ್ ಪದವಿ ಪಡೆದಿದ್ದ ಕೆಲವು ನಕ್ಸಲರಲ್ಲಿ ಬಸವರಾಜು ಒಬ್ಬರು. ಮಂಗಳೂರಿನ ವಿಜಯ್ ಪಿಯು ಮಾಲ್ನಲ್ಲಿರುವ ಎಲ್ಇಡಿ ಝೋನ್ ಗ್ರಾಹಕರ ಅತ್ಯುತ್ತಮ ಸೇವೆಗೆ ಹೆಸರಾದ ವಿದ್ಯುತ್ ಉಪಕರಣಗಳ ಮಳಿಗೆ. ಹೆಸರಾಂತ ಬ್ರ್ಯಾಂಡ್ಗಳಾದ ಫಿಲಿಪ್ಸ್, ಮ್ಯಾಸ್ಕಾನ್, ಲಾಫೆಟ್, ಎಲ್ಇಡಿ ಲ್ಯೂಮ್ ಇನ್ನೂ ಅನೇಕ ಕಂಪನಿಗಳ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ನಮ್ಮಲ್ಲಿ ಆಕರ್ಷಕ ಕಡಿಮೆ ದರದಲ್ಲಿ ದೊರೆಯುತ್ತವೆ. ಆಕರ್ಷಕ ಅಲಂಕಾರಿಕ ತೂಗುದೀಪಗಳು, ಎಲ್ಇಡಿ ಶಾಂಡ್ಲಿಯರ್ಸ್, ವಾಲ್ ಲೈಟ್ಸ್, ಎಲ್ಇಡಿ ಮಿರರ್ಸ್, ವಾಟರ್ ಹೀಟರ್ಸ್, ಬಿಎಲ್ಡಿಸಿ ಫ್ಯಾನ್ಸ್, ಇದರೊಂದಿಗೆ ಕ್ರಾಂಪ್ಟನ್, ಆಟನ್ಬರ್ಗ್, ಓರಿಯಂಟ್ ಫ್ಯಾನ್ಸ್, ಎಒ ಸ್ಮಿತ್ ಪ್ಯೂರಿಫೈಯರ್ ಸ್ಪರ್ಧಾತ್ಮಕ ಬೆಲೆಯಲ್ಲಿ ದೊರೆಯುತ್ತವೆ. ನುರಿತ ತಜ್ಞರಿಂದ ಸರ್ವಿಸ್ ಕೂಡ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಶೋರೂಮ್ ಎಲ್ಇಡಿ ಝೋನ್ ಅನ್ನು ಸಂಪರ್ಕಿಸಿ.